ಹಾಯ್ ಎಲ್ಲರಿಗೂ, ನಾನು ನಿಮ್ಮ ರಕ್ಷಾ ಕಟೀಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಬೂತಾಯಿ ಪುಳಿಮುಂಚಿ ರೆಸಿಪಿಯನ್ನು ಮಾಡುವ ಅಂತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ ಆಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋ. ನೋಡಿ, ಈಗ 1 kg ಅಷ್ಟು ಬೂತಾಯಿ ಮೀನನ್ನು ತಗೊಂಡಿದ್ದೇನೆ. ಇದನ್ನು ಈಗ ಕಟ್ ಮಾಡ್ತಾ ಇದ್ದೇನೆ. ಸಣ್ಣ ಸಣ್ಣ ಬೂತಾಯಿ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿತದೆ ಇದನ್ನು ಕಟ್ ಮಾಡಲಿಕ್ಕೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಟ್ರೆ ಬೇಗನೆ ಅದರದ್ದೆಲ್ಲ ಕ್ಲೀನ್ ಮಾಡಲಿಕ್ಕೆ ಆಗ್ತದೆ. ಹಾಗೆ ನೋಡಿ, ಸಣ್ಣ ಸಣ್ಣ ಬೂತಾಯಿ ಮೀನುಗಳು. ಇದು ಪುಳಿಮುಂಚಿಗಂತೂ ತುಂಬ ಸೂಪರಾಗಿ ಬರ್ತದೆ ಈ ರೀತಿ ಮಾಡಿದರೆ. ಯಾವಾಗ ಕೂಡ ಒಂದೇ ಥರ ರೆಸಿಪಿಯನ್ನು ಮಾಡುವುದಕ್ಕಿಂತ ಈ ಬೂತಾಯಲ್ಲಿ ಪುಳಿಮುಂಚಿಯನ್ನು ಕೂಡ ಒಮ್ಮೆ ಟ್ರೈ ಮಾಡಿ ಮಾಡ್ಬೋದು. ತುಂಬ ಸೂಪರಾಗಿ ಬರ್ತದೆ. ಈಗ ಎಲ್ಲವನ್ನೊಮ್ಮೆ ಮಾಡುವ. ಹಾಗೆಯೇ ಯಾರೆಲ್ಲ ನನ್ನ ಹೊಸದಾಗಿ ವೀಡಿಯೋಸ್ಗಳನ್ನೆಲ್ಲ ನೋಡ್ತಿದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹಾಗೆ ನನ್ನ ವಿಡಿಯೋಗಳಿಗೆಲ್ಲ ಸಪೋರ್ಟ್ ಕೂಡ ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ. ನೋಡಿ, ಈ ರೀತಿ ಉಪ್ಪನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಡೋದ್ರಿಂದ ಬೇಗ ಬೇಗ ಇದು ಕ್ಲೀನ್ ಆಗ್ತದೆ. ನಾನು ಇದೇ ರೀತಿ ಮಾಡೋದು. ಈ ಸಣ್ಣ ಬೂತಾಯಿ ಮೀನಿನ ಗ್ರೇವಿ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಅದನ್ನು ಕೂಡ ಮಾಡ್ತೇನೆ ನಾನು ತರುವಾಗ. ನೋಡಿ, ಈಗ ಆಗ್ತಾ ಬಂತು ಮೀನು ಮಾಡಿ. ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡಿ ತರುವ ನಂತರ ಇದಕ್ಕೊಂದು ಮಸಾಲೆಯನ್ನು ರೆಡಿ ಮಾಡ್ತಿದ್ದೇನೆ. 15-20 ಉದ್ದ ಮೆಣಸನ್ನು ತೊಗೊಂಡಿದ್ದೇನೆ. ಒಂದು ಸಣ್ಣ ತುಂಡು ಹುಳಿ, ಒಂದು ಬೆಳ್ಳುಳ್ಳಿ, ಒಂದು ಇದರಷ್ಟು, ಒಂದು ಹಿಡಿಯಷ್ಟು, ನಂತರ ಸ್ವಲ್ಪ ಮೆಂತ್ಯ, ಮತ್ತು ಕೊತ್ತಂಬರಿ ಬೀಜ, ಸ್ವಲ್ಪ ಜೀರಿಗೆ, ಸಾಸಿವೆ ಎಲ್ಲವನ್ನು ತಗೊಂಡಿದ್ದೇನೆ. ಇದನ್ನೊಮ್ಮೆ ಹುರ್ಕೊಳ್ಳುವ. ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನೊಮ್ಮೆ ಚೆನ್ನಾಗಿ ಹುರ್ಕೊಳ್ಳುವ. ಈಗ ಮೆಣಸನ್ನು ಹುರಿದಾಯಿತು. ನಂತರ 1-1.5 ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕಿಕೊಂಡಿದ್ದೇನೆ. 1 ಟೀ ಸ್ಪೂನಷ್ಟು ಜೀರಿಗೆ, 1/4 ಟೀ ಸ್ಪೂನಷ್ಟು ಮೆಂತ್ಯ, ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ. ಇದನ್ನೊಮ್ಮೆ ಚೆನ್ನಾಗಿ ಹುರ್ಕೊಳ್ಬೇಕು. ಹುರ್ಕೊಂಡಾದ ನಂತರ ಗ್ರೈಂಡ್ ಮಾಡಿ ತಂದಾಯಿತು ಈಗ ಅದನ್ನು, ಮಸಾಲೆಯನ್ನು. ನಂತರ ಒಂದು ಪಾತ್ರೆಗೆ ಒಂದು ದೊಡ್ಡ ನೀರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಿದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡುವ. ನಂತರ ಇದಕ್ಕೆ ಒಂದು ದೊಡ್ಡ ಟೊಮೆಟೊ, ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿಕೊಂಡಿದ್ದೇನೆ, ಮತ್ತು 2 ಹಸಿಮೆಣಸಿನಕಾಯಿ, ಒಂದು ಸಣ್ಣ ತುಂಡಷ್ಟು ಶುಂಠಿ ಕೂಡ ಹಾಕಿಕೊಂಡಿದ್ದೇನೆ. ಇದನ್ನೊಮ್ಮೆ ಒಟ್ಟಿಗೆ ಎಲ್ಲವನ್ನು ಕೂಡ ಫ್ರೈ ಮಾಡುವ. ನಂತರ 1 ಟೀ ಸ್ಪೂನಷ್ಟು ಅರಶಿನ, ಇದು ಸ್ವಲ್ಪ ಬಾಡಬೇಕು. ಈಗ ನೋಡಿ ಆಯ್ತು ಇದು. ನಂತರ ಒಂದು
2 ದೊಡ್ಡ ನೀರುಳ್ಳಿಯಷ್ಟನ್ನು ಕಟ್ ಮಾಡಿ ಅದರ ಪೇಸ್ಟನ್ನು ಕೂಡ ಹಾಕಿಕೊಂಡಿದ್ದೇನೆ. ಇದಕ್ಕೆ ತೆಂಗಿನಕಾಯನ್ನು ಹಾಕದ ಕಾರಣ ಈ ರೀತಿ ಪೇಸ್ಟ್ ಹಾಕಿದರೆ ಟೇಸ್ಟ್ ಕೂಡ ತುಂಬ ಒಳ್ಳೆಯದಾಗಿ ಬರ್ತದೆ ಬೂತಾಯಿ ಪುಳಿ ಮುಂಚಿದ್ದು. ನೋಡಿ, ಈ ರೀತಿ ಕೂಡ ಒಂದು ರೆಸಿಪಿದು. ನಂತರ ಗ್ರೈಂಡ್ ಮಾಡಿ ತಂದಂತಹ ಮಸಾಲೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು. ಇದು ನೀರುಳ್ಳಿಯ ಪೇಸ್ಟನ್ನು ಹಾಕಿದ ಕಾರಣ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿ ಬರ್ತದೆ. ನೋಡಿ, ಈಗ ಕುದಿ ಬಂತು. ಇನ್ನು ಎಷ್ಟು ಬೇಕು ಅಷ್ಟು ನೀರನ್ನು ಕೂಡ ಸ್ವಲ್ಪ ತಗೊಂಡು ಹಾಕ್ತಿದ್ದೇನೆ ಇದಕ್ಕೆ. ಒಮ್ಮೆ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ತೆಗೆದು ಹಾಕುವ. ನೀರನ್ನು ನೋಡಿಕೊಂಡು ಹಾಕಿಕೊಳ್ಳಿ, ಯಾಕಂದರೆ ತುಂಬ ನೀರು ಕೂಡ ಆಗಬಾರ್ದು ಇದು. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಸರಿಯಾಗಿ ಕುದಿಲಿಕ್ಕೆ ಬಿಡುವ. ನೋಡಿ, ಮಸಾಲೆ ಚೆನ್ನಾಗಿ ಕುದೀತಾ ಉಂಟು. ನಂತರ ಈ ಬೂತಾಯಿ ಮೀನು ಕ್ಲೀನ್ ಮಾಡಿದ ನಂತರ ಇದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಇಡಬೇಕು. ಯಾಕಂದರೆ ಇದರ ಸ್ಮೆಲ್ಲೆಲ್ಲ ಜಾಸ್ತಿ ಬರುವುದಿಲ್ಲ ಮೀನು ಇದು ನಾವು ಪದಾರ್ಥ ಮಾಡುವಾಗ. ಹಾಗಾಗಿ ಮೀನಿಗೆ ಹಾಕಿ ಒಂದು 15 ನಿಮಿಷ ಆದರೂ ಇಡಬೇಕು. ನಾನು ಇಟ್ಟಿದ್ದೇನೆ. ನಂತರ ಇದನ್ನು ಹಾಕಿಕೊಳ್ತಿದ್ದೇನೆ. ನೋಡಿ, ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಜಾಸ್ತಿ ತೆಳು ಕೂಡ ಆಗಬಾರ್ದು, ಇಷ್ಟೇ ಸಾಕಾಗ್ತದೆ ಇದರದ್ದು ಗ್ರೇವಿ. ನೋಡಿ, ಕುದೀತಾ ಉಂಟು. ಜಾಸ್ತಿ ಬೇಡ ಕುದಿಯುವುದು ಕೂಡ, ಸಣ್ಣ ಬೂತೆ ಆಗಿರೋದ್ರಿಂದ ಸ್ವಲ್ಪ ಹೊತ್ತೇ ಸಾಕಾಗ್ತದೆ. ನೋಡಿ, ಇದು ಈಗ ರೆಡಿ ಆಗ್ತಾ ಬಂತು. ಇನ್ನೊಮ್ಮೆ ಇದನ್ನು ತಿರುಗಿಸುವ. ನೋಡಿ, ಈಗ ಬೂತಾಯಿಯ ಪುಳಿ ಮುಂಚಿ ರೆಡಿ ಆಯಿತು. ಕರೆಕ್ಟಾಗಿ ಕುದಿದು ಮೀನು ಕೂಡ ಬೆಂದಿದೆ. ಇದೀಗ ಆಯಿತು ಬೂತಾಯಿ ಪುಳಿ ಮುಂಚಿ ರೆಸಿಪಿ. ನೋಡಿ, ಕರೆಕ್ಟಾಗಿ ಬಂದಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಬೂತಾಯಿ ಪುಳಿ ಮುಂಚಿ ರೆಸಿಪಿ. ಇನ್ನೂ ಕೂಡ ಹೊಸ ಹೊಸ ರೆಸಿಪಿಗಳೊಂದಿಗೆ ನಾನು ಸಿಗ್ತೇನೆ ನಿಮ್ಮ ಜೊತೆ. ಅಲ್ಲಿಯವರೆಗೂ ಎಲ್ಲರಿಗೂ ಶುಭ ದಿನ.